ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಹಿಜಾಬ್ ಕುರಿತ ಸುದೀರ್ಘ ವಿಚಾರಣೆ ನಡೆದು ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಆದರೆ ಕರಾವಳಿ ಪ್ರದೇಶದಲ್ಲಿ ಹಿಜಾಬ್ ಕೇಸರಿ ವಿವಾದ ತಣ್ಣಗಾದಂತಿಲ್ಲ. ಮಂಗಳೂರು ನಗರದ ಕಾಲೇಜೊಂದರಲ್ಲಿ ಇಂದು ಮತ್ತೆ ಹಿಜಾಬ್ ವಿವಾದ ಭುಗಿಲೆದ್ದಿದೆ. ನಗರದ ಕಾರ್ ಸ್ಟ್ರೀಟ್ನಲ್ಲಿರುವಂತಹ ಡಾಕ್ಟರ್ ಪಿ ದಯಾನಂದ ಪೈ, ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಿಜಾಬ್ ವಿಚಾರವಾಗಿ ಎರಡು ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಸಂಘರ್ಷ ಉಂಟಾಗಿದೆ. ಹಿಜಾಬ್ ವಿಚಾರವಾಗಿ ಎರಡು ವಿದ್ಯಾರ್ಥಿಗಳ ಗುಂಪಿನ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿತ್ತು ಎಂದು ಪ್ರಾಂಶುಪಾಲ ಅನುಮತಿಯ ಮೇರೆಗೆ ವಿದ್ಯಾರ್ಥಿನಿಯರು ಪಿನ್ ಹಾಕದೆ ಕೇವಲ ಶಾಲು ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ರು. ಆದರೆ ಕೆಲ ವಿದ್ಯಾರ್ಥಿಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರನ್ನ ಪರೀಕ್ಷಾ ತರಗತಿಯಿಂದ ಹೊರಹೋಗಲು ತಿಳಿಸಿದ್ದಾರೆ. ಪರಿಣಾಮ ಎರಡು ವಿದ್ಯಾರ್ಥಿಗಳ ಗುಂಪುಗಳ ಮಧ್ಯೆ ವಾಗ್ವಾದ ಉಂಟಾಗಿದೆ. ಕಾಲೇಜು ಗೇಟು ಮುಂಭಾಗದಲ್ಲೇ ಪರಸ್ಪರ ಜಗಳಕ್ಕೆ ಇಳಿದಿದ್ದಾರೆ. ಈ ಮಧ್ಯೆ ವಿದ್ಯಾರ್ಥಿನಿಯೋರ್ವಳು ನಿನ್ನ ಅಪ್ಪನ ಕಾಲೇಜಾ, ನಾವು ಕೂಡ ಫೀಸನ್ನ ಕಟ್ಟಿಯೇ ಕಾಲೇಜಿಗೆ ಬಂದಿರುವುದು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಬಂದ ಬಳಿಕ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಪ್ರಾಂಶುಪಾಲರ ನೇತೃತ್ವದಲ್ಲಿ ಕಾಲೇಜಿನಲ್ಲಿ ಸಭೆ ನಡೆದಿದ್ದು ಸದ್ಯ ಪರಿಸ್ಥಿತಿ ತಿಳಿಯಾಗಿದೆ. ಈ ಹಿನ್ನೆಲೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಘಟನೆಯ ಕುರಿತು ಬಂದರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದೆ. ಇವಾಗ ಸಾಯಿ ಸಂದೇಶ್ ಯಾವ ರೀತಿ ನಿನ್ನೆ ಇವಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾನೆ, ಹೇಗೆ ಧಮಕಿ ಹಾಕಿದ್ದಾನೆ, ಅದೇ ತರ ಬಂದು ಇವಾಗ ಸಾರಿ ಕೇಳಬೇಕು, ಬಂದು ಸಾರಿ ಕೇಳಬೇಕು ಅಷ್ಟೇ. ಎಕ್ಸಾಮಿನ ಒಳಗೆ ಇಲ್ಲಿ ಯಾರು ರೈಟ್ಸ್ ಕೊಟ್ಟು ಸರ್ ಇವರಿಗೆ ಮಾತಾಡ್ಲಿಕ್ಕೆ? ಇಲ್ಲಿ ಸಾರಿ ಕೇಳಲೇಬೇಕು, ಕೇಳಲೇಬೇಕಲ್ಲ. ಅಲ್ಲ, ನಿನ್ನೆ ಅವ್ನು ಕ್ಲಾಸ್ ಅಲ್ಲಿ ಇರುವಾಗ ನೀನ್ ಮಾತಾಡಿದ್ದಲ್ಲ, ಅದಕ್ಕೆ ಸಾರಿ ಕೇಳಬೇಕಲ್ಲ. ಅಲ್ಲ ಅಲ್ಲ ಸಾಯಿ, ಅಲ್ಲ ಸಾಯಿ, ಅವಳಿಗೆ ನೀನ್ ಮಾತಾಡಿದ ಸಾರಿ ಕೇಳಬೇಕಲ್ಲ ಸಾಯಿ, ಕೇಳಲೇಬೇಕಲ್ವಾ? ಅಲ್ಲ ಪ್ರಿನ್ಸಿಪಲ್ ಕೇಳ್ತಿದ್ರು, ಅಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಕೇಳ್ತಿದ್ರು ಅಲ್ವಾ? ಈಗ ಪ್ರಿನ್ಸಿಪಲ್ ಮತ್ತೆ ಲೆಕ್ಚರರ್ಸ್ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಕೇಳ್ಬೇಕಿತ್ತಲ್ವಾ? ಅದಲ್ಲ ಅವರನ್ನ ಒಳಗಡೆ ಆಗಿದ್ದು ಎಲ್ಲ ಬಂದಿದ್ರು ಒಳಗಡೆ. ನಮ್ಮ ಕಾಲೇಜ್ ಹೊರಗೆ ಹೋಗ್ಬೇಕು. ನಮ್ಮನ್ನು ಟೆರರಿಸ್ಟ್ ಅಂತ ಕರೆದ್ರು ಇವರು. ಅವರು ಆಗ ಹೋಗಿ ಆಕ್ಟಿಂಗ್ ಎಲ್ಲ ಮಾಡಿದ್ರು ತುಂಬಾ. ಈಗ ಅವರು ನಮ್ಮನ್ನು ಲೈಬ್ರರಿಗೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ನಮ್ಮನ್ನು ಪುನಃ ಹೊರಗೆ ಹಾಕ್ತಾರೆ. ಅವ್ರು ಬಂದು ಆ ಬಾಯ್ಸ್ ಬಂದು ಗರ್ಲ್ಸ್ ಬಂದು ಈಗ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ನಮ್ಮದನ್ನು ವಿದೌಟ್ ಪರ್ಮಿಷನ್ ಅವ್ರಿಗೆ ಯಾರು ಹಾಕೊಟ್ಟದ್ದು ನಮ್ಮ ವಿಡಿಯೋಸ್ ತೆಗಿಲಿಕ್ಕೆ, ವಿಡಿಯೋಸ್ ತೆಗೆದು ವೈರಲ್ ಮಾಡ್ತಿದ್ದಾರೆ ಅವ್ರ ಗ್ರೂಪ್ ಅಲ್ಲಿ. ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನೀವು ಇನ್ಸಲ್ಟ್ ಇಲ್ಲ ಸರ್, ಲೈಬ್ರರಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ಇನ್ಸಲ್ಟ್ ಮಾಡಿ ಹೊರಗೆ ಹಾಕ್ತಾರೆ. ಅವ್ರು ಮಾಡ್ತಾರೆ, ಅದಕ್ಕೆಲ್ಲ ಹೇಳ್ತಿರೋದು. ಸರ್ ಇಲ್ಲಿ ಒಂದು ನವೀನ್ ಸರ್ ಒಂದು ಸರ್ ಉಂಟು ಸರ್, ಮೊನ್ನೆ ಇವರೊಂದು ಎಂತ ಹೇಳಿದ? ನವೀನ್ ಸರ್ ಅಲ್ಲ, ಶೇಷಪ್ಪ ಸರ್ ಅಂತ. ನಾವು ಕಲಿತಿರುವಾಗ ಎಕ್ಸಾಮ್ ಅನ್ನು ನೀವ್ ಯಾಕೆ ಕಲಿಯುವುದು, ಮನೆಯಲ್ಲೇ ಕೂತ್ಕೊಳ್ಳಿ ಅಂತ. ನೀವ್ ಯಾಕೆ ಟ್ಯಾಬ್ ಲ್ಯಾಪ್ಟಾಪ್ ಎಲ್ಲ ನೋಡಿ ಕಲಿಯುದು, ನಿಮ್ಗೆ ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ, ಕಾಲೇಜಿಗೆ ಯಾಕೆ ಬರುದಂತ. ಮತ್ತೆ ನವೀನ್ ಸರ್ ನನ್ನ ಹತ್ರ ಹೇಳಿಲ್ಲ, ಅವ್ರಿಗೆ ಬೇರೆ ಗರ್ಲ್ಸ್ ಹತ್ರ ತುಂಬಾ ಹೇಳಿದ್ರಂತೆ.
ಅವರಿಗೆ ಇದು ಹೀರೋ ಪಂಥಿ ತೋರಿಸ್ಬೇಕು. ನಿನ್ನೆ ಪ್ರಿನ್ಸಿಪಲ್ ನಮ್ಗೆ ಬಿಡುದಿಲ್ಲ ಅಂತ ಹೇಳುವಾಗ ಅವರಿಗೆ ತುಂಬಾ ಖುಷಿಯಾಗಿ ಅವರು ಕ್ಲಾಪ್ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಎಂತ ಇದು ಸಿಕ್ಕಿದ ಟ್ರಾಫಿ ಸಿಕ್ಕಿದ ಡ್ಯಾನ್ಸ್ ಮಾಡಿದ್ದು. ನಮ್ಗೆ ಎಕ್ಸಾಮ್ ಹಾಲ್ ಇಂದ ಹೊರಗೆ ಹಾಕುವಾಗ ಅವ್ರಿಗೆ ಖುಷಿ ಆದದ್ದು ಅಷ್ಟೇ. ಅಂತ ನಮ್ಮ ಎಜುಕೇಶನ್ಗೆಲ್ಲ ನಾವು ಬರುದಿಲ್ಲಿ ಅವ್ರಿಗೆಂತ ಟ್ರಾಫಿ ಸಿಕ್ಕಿದಂತ ಅವರು ಹಾಗೆ ಹಾರಾಡುದ. ಮೊನ್ನೆ ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ, ಇಲ್ಲಿ ಸ್ಟೇಟಸ್ ಹಾಕಿದ್ದು. ನಾವು ಕಾಲೇಜಿಗೆ ಬಂದ್ರೆ ನಾವು ಎಂತ ಮಾಡ್ತೇವೆ ನಮ್ಗೆ ಗೊತ್ತು, ನಮ್ಗೆ ಆಕ್ಷನ್ ತೆಗಿಲಿಕ್ಕೆ ಗೊತ್ತಂತ. ಫಸ್ಟ್ ಇಯರ್ BC ಸನತ್ ಶೆಟ್ಟಿ ಅಂತ. ಅವನ್ ಯಾರು ನಮ್ಗೆ ಹೆದರಿಸ್ಲಿಕ್ಕೆ? ನಾವು ಕಾಲೇಜಿಗೆ ಬರ್ಬಾರ್ದಂತೆ, ಕಾಲೇಜಿಗೆ ನಮ್ಮ ಆಕ್ಷನ್ ನಾವು ತೆಗಿತೇವೆ ಅಂತೆ. ಯಾವುದರ ಬಗ್ಗೆ ಕೂಡ ಆಕ್ಷನ್ ತಗೊಳ್ತಾ ಇಲ್ಲ. ಅವ್ರು ಬರ್ಲಿ ನಮ್ಮ ಎದುರು ಬರ್ಲಿ, ಹಿಂದೆಯಿಂದ ಹೇಳುದಲ್ಲ. ನಮ್ಮ ಎದುರು ಬಂದು ಕ್ವೆಶ್ಚನ್ ಮಾಡ್ಲಿ ನಮ್ಮ ಹತ್ರ. ತಯಾರಿದ್ದೀರಾ? ಆಕ್ಷನ್ ತಗೊಳ್ಬೇಕು. ಮೊನ್ನೆಯಿಂದ ಹೇಳ್ತಿದ್ದಾರೆ ನಾನು MLA ಹತ್ರ ಮೀಟಿಂಗ್ ಮಾಡ್ತೇನೆ, ಯೂನಿಫಾರ್ಮ್ ಕಲರ್ ಶರ್ಟ್ ಇಷ್ಟು 1 ಮಂತ್ ಆಗ್ತಾ ಬಂತು. ಇಷ್ಟುವರೆಗೆ ನಮ್ಗೆ ಎಂತ ಕೊಡ್ಲಿಲ್ಲ ಅವರು ಕಾಲೇಜಿಗೆ ಬರ್ಲಿಕ್ಕೆ. ನೀವು ಈಗ ಬೇಕಾದ್ರೆ ಹೋಗಿ ನೋಡಿ, ಅಲ್ಲಿ ಯಾಕೆ ಇಲ್ಲಿ ಆಗ್ತಾ ಇಲ್ಲ? ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ ಅವರು ಹಿಂದೂ ಸ್ಟೂಡೆಂಟ್ಸ್ ಹೇಳುವಾಗ ತರ ಕೇಳುದು. ನಾವು ಹೇಳಿದ್ದು ಎಂತಕ್ಕೆ ವ್ಯಾಲ್ಯೂ ಇಲ್ಲ, ಅವರು ಹೇಳಿದಾಗೆ ಮಾತ್ರ. ಅವರಿಗೆ ಬೇರೆ ರೂಲ್ಸ್, ನಮಗೆ ಬೇರೆ ರೂಲ್ಸ್ ಸರ್. ಅದಲ್ಲ ಸರ್, ಮೇನ್ ಇನ್ನೊಂದೇನಂದ್ರೆ ಪ್ರಿನ್ಸಿಪಲ್ ವಿತ್ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ. ಸೊ ಅದರ ಒಂದು ಮೀಟಿಂಗ್ನ ಅವರು ಸಭೆ ಮಾಡಿ ಮೀಟಿಂಗ್ ನಡೆಸಬೇಕು, ಅದರ ಒಂದು ಡಿಸಿಷನ್ ತಗೊಳ್ಬೇಕು. ಬಟ್ ನಾವು ಅದು ಎಷ್ಟು ದಿನ ಇದು ರಿಕ್ವೆಸ್ಟ್ ಬಿಗಿನಿಂಗ್ ಆಫ್ ದ ಹೈಕೋರ್ಟ್ ನ ಯಾವಾಗ ತೀರ್ಪು ಒಂದು ಕಂಟಿನ್ಯೂ ಪ್ರಾಸೆಸ್ ಡೇ ಬೈ ಡೇ ಕಂಟಿನ್ಯೂ ಆಯಿತು. ನಾವು ಮಾತಾಡಿದ್ದೇವೆ ಸರ್, CDC ರಿಕ್ವೆಸ್ಟ್ ಮಾಡ್ತೇವೆ ನಾವು. ಅಡ್ಮಿಷನ್ ಆಗುವಾಗ ಇದಿತ್ತು ಯಾವುದಂದ್ರೆ ಒಬ್ರು ಸ್ಟೂಡೆಂಟ್ ಎಲ್ಲರ ಹತ್ರ ಹೇಳಿದ್ದಾರೆ, ಒಬ್ರು ಸ್ಟೂಡೆಂಟ್ಸ್ 93% ತೆಗೆದ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮಲ್ಲಿ. ಅವರ ಹತ್ರ ಅವ್ರು ಹೇಳಿದೆ ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿ ನಿಮ್ಗೆ ಹಿಜಾಬ್ ಹಾಕಿ ಕೂತ್ಕೊಳ್ಬಹುದು. ಅಡ್ಮಿಷನ್ ಮಾಡುವಾಗ ಅವರನ್ನು ಹೇಳಿದ್ದಾರೆ. ಮನೆಯಲ್ಲಿ ಒಪ್ಪದಿದ್ರು ಇವರು ಮನೆಗೆ ಕಾಲ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಕಲೀಲಿ ಅಂತ ಹೇಳಿದ್ದಾರೆ ಅವ್ರ ಹತ್ರ. ಈಗ ಆ ಹುಡುಗಿ 93% ತೆಗೆದ ಹುಡುಗಿ ಈಗ ಅವ್ರ ಮನೆಯಲ್ಲಿ ಸ್ಟಾರ್ಪ್ ಆಗಬೇಡ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಕೂತ್ಕೊಳ್ತಾರೆ. ಯಾರು ಹೊಣೆ ಸರ್ ಇದಕ್ಕೆ? ಎಜುಕೇಶನ್ಗೆ ಪ್ರಿನ್ಸಿಪಾಲ್ ತಗೊಳ್ತಾರ? ಅಲ್ಲ, ನಮ್ಮ ಕಾಲೇಜ್ ತಗೊಳ್ತಾ? ಇದನ್ನು ತಂದವ್ರು ತಗೊಳ್ತಾರೆ? ಗೌರ್ಮೆಂಟ್ ತಗೊಳ್ತಾರ? ಯಾರು ತಗೊಳ್ತಾರೆ? ಯಾಕೆ ಇದಕ್ಕಿಂತ ಮುಂಚೆ ಆಗುವಂತ ಇದಕ್ಕೆ ಯಾರು ಕೂಡ ಮಾತಾಡಲಿಲ್ಲ? 1.5 ತಿಂಗಳಾಯ್ತು ಸರ್ ನಮ್ಗೆ ಹೇಳುದು ಕೇಳಿ. ನಮ್ಗೆ ಎಜುಕೇಶನ್ ಇಲ್ಲದೆ 1.5 ತಿಂಗಳಾಯ್ತು. ಗೆಸ್ಟ್ ಲೆಕ್ಚರ್ ಸ್ಟ್ರೈಕ್ ಮಾಡಿ ಕೂತ್ಕೊಂಡ್ರು ಮನೆಯಲ್ಲಿ. ಆಗ ಯಾರು ಕೂಡ ಮಾತಾಡಲಿಲ್ಲ, ಒಬ್ರು ಕೂಡ ಬರಲಿಲ್ಲ. ಅದಾದ್ಮೇಲೆ ನಾನು ಕೇಳ್ತೇನೆ ಗೆಸ್ಟ್ ಲೆಕ್ಚರ್ಸ್ ತುಂಬ ಮಂದಿ, ಅರ್ಧ ಮಂದಿ ಗೆಸ್ಟ್ ಲೆಕ್ಚರ್ಸ್ ಕೆಲಸ ಹೋಯ್ತು. ಯಾಕೆ ಯಾವ ಸ್ಟೂಡೆಂಟ್ಸ್ ಮಾತಾಡಲಿಲ್ಲ? ಇದನ್ನು ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಮಾಡ್ಲಿಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಎತ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನನಗೆ ಕಲಿಸಿದಂತ ಲೆಕ್ಚರ್ಸ್, 5 ವರ್ಷ ಕಲಿಸಿದ ಲೆಕ್ಚರ್ಸ್ ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾರು ಅವ್ರ ಬಗ್ಗೆ ಯಾರಿಗೂ ಹೊಣೆ ಇಲ್ಲ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಹಿಂದೂ ಮುಸ್ಲಿಮ್ಸ್ ಮಾಡಿ ಜಗಳ ಮಾಡಿ ಹಾಕ್ಬೇಕು, ಅಷ್ಟು ಮಾತ್ರ ರಾಜಕೀಯ ಮಾಡ್ಲಿಕ್ಕೆ ಬೇಕಾಗಿ ಈ ಒಂದು ಇಶ್ಯೂವನ್ನು ತಂದು ಹಾಕಿದ್ರು. ಎಷ್ಟು ಜನ ಕಾಲೇಜನ್ನು ಹಾಳು ಮಾಡ್ಲಿಲ್ವಾ? ಇವತ್ತು ನೋಡಿದ್ವಿ ಎದುರೆದ್ರೆ ನಿಮ್ಗೆ ಖಂಡಿತ ಏನು ನಮ್ಮನ್ನು ಡಿವೈಡ್ ಮಾಡ್ಕೊಂಡು ಹೊಡೆದಾಡುವಾಗ ಮಾಡಿದ್ದು ಯಾರು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾರು ಕೂಡ ಇದಕ್ಕೆ ಹೋರಾಟ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ. ಇವತ್ತು ನಮ್ಮ ಮುಸ್ಲಿಂ ಸ್ಟೂಡೆಂಟ್ಸ್ ಅಂತ ಹೇಳಲ್ಲ, ಯಾರೇ ಒಬ್ಬರಿಗೆ ಇವತ್ತು ಇಲ್ಲಿ ಇದ್ದಿದ್ರು ನಾವು ಕ್ಲಾಸಿಂದ ಹೊರಗಡೆ ಬಂದು ನಿಂತಾ ಇದ್ವಿ. ಅದು ಮುಸ್ಲಿಂ ಹಿಂದೂ ಆಗ್ಬೇಕಂತ ಇವತ್ತಿಗೂ ನಮ್ಗೆ ಫ್ರೆಂಡ್ಸ್ ಇದ್ದಾರೆ, ಯಾರು ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಕಲಿತಾ ಇರೋ ಕ್ಲಾಸಲ್ಲಿ ಇವನು ಇಬ್ಬರೇ ಮುಸ್ಲಿಮ್ಸ್, ಬಾಕಿ ಎಲ್ಲ ಹಿಂದೂ ಇರುವುದು. ನಾವು ಕಾಲೇಜ್ ಬಿಡ್ಲಿಲ್ಲ, 3 years ಇಲ್ಲೇ ಮಾಡಿ ಮತ್ತೆ 2 years ಇದೇ ಕಾಲೇಜಿಗೆ ಬಂದಿದ್ದು. ಯಾಕೆಂತ ಹೇಳಿದ್ರೆ ಈ ಕಾಲೇಜಲ್ಲಿ ಸೌಹಾರ್ದತೆ ಉಂಟಂತೇಳಿ ಎಲ್ಲ ಹಾಳು ಮಾಡಿ ಹಾಕಿದ್ರು. ತುಂಬಾ ಬೇಸರದಲ್ಲಿ ಹೇಳ್ತಾ ಇರೋ ವಿಷಯ ಇದು. ಇವತ್ತು ನಾನು ಇಲ್ಲಿ ಕಾಲೇಜಲ್ಲಿ ಕಲಿಲಿಕ್ಕೆ ಇಷ್ಟ, ನಾನು ಈಗ ಪ್ರಿನ್ಸಿಪಾಲ್ ಅಂತ ಹೇಳಿದ್ದೆ, ನನ್ನ TC ಕೂಡ ನೋಡಿ. ಎಕ್ಸಾಮು ಅದು ಟೈಮ್ ಟೇಬಲ್ ಪ್ರಕಾರ ನಡೆಯುವ ಎಕ್ಸಾಮ್, ದೇ ಹ್ಯಾವ್ ಟು ಸಿಟ್. ಅದರ ಮತ್ತೆ ಬೇರೆ ಆಗುತ್ತೆ. ಕ್ಲಾಸ್ ಟೆಸ್ಟ್ಗಳಿಂದ ನಾನು ಒಂದು 3 ಸ್ಟೇಜಲ್ಲಿ ಬಾಕಿ ಇತ್ತು ಅಷ್ಟೇ. ಅದು ಅಲ್ಲ, ಇಶ್ಯೂ ಆದಾಗ ನೋಡಮ್ಮ, ಕಾಲೇಜಲ್ಲಿ ಸಮಸ್ಯೆ ಆದಾಗ ಐ ಹ್ಯಾವ್ ಟು ಟೇಕ್ ಆಕ್ಷನ್. ದಟ್ಸ್ ವಾಟ್ ಐ ಹ್ಯಾವ್ ಡನ್. ಬೀದಿ ಬದಿಯಲ್ಲಿ ಇಲ್ಲಿ ರೋಡ್ ಗೇಟ್ ಅಲ್ಲಿ ನಾನು ಬೀಯಿಂಗ್ ಎ ಪ್ರಿನ್ಸಿಪಲ್ ಐ ಕಾಂಟ್ ಆರ್ಗ್ಯೂ. ವಾಟ್ ಎವರ್ ಯು ವಾಂಟ್ ಟು ಸೇ ಗಿವ್ ಇಟ್ ಇನ್ ರೈಟಿಂಗ್, ಐ ವಿಲ್ ಟೇಕ್ ಆಕ್ಷನ್. ಆಮೇಲೆ ಒಂದು ಸ್ವಚ್ಛವಾಗಿ ಹೇಳ್ತೇನೆ, ಹೈಕೋರ್ಟ್ ಆದೇಶ, ಮಧ್ಯಂತರ ಆದೇಶ, ಇದು ಫೈನಲ್ ಆದೇಶ ಬರೆಯುವವರೆಗೂ ಮಧ್ಯಂತರ ಆದೇಶ ಹೋಲ್ಡ್ಸ್ ಗುಡ್ ಅಂಡ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್. ಇದು ನೀವು ಸರ್ ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ? ಅಂದ್ರೆ ಇವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ನಾನು ಅದಕ್ಕೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಆಕ್ಟ್ ಇದೆ,
ವಿಲ್ ಗೆಟ್ ಇಟ್ ಇನ್ ರೈಟಿಂಗ್. ಅವ್ರನ್ನ ತಗೊಳ್ತೇನೆ, ಕಮಿಟಿ ಮಾಡಿ ವಿಲ್ ಟೇಕ್ ಆಕ್ಷನ್. ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅದು ಯಾರು ಮಾಡಲಿಲ್ಲ ನನಗೆ ಹೇಳಿ ಕೊಟ್ಟಿದ್ದಾರೆ, ಅವ್ರಿಗೆ ಹೇಳಿ ಆಕ್ಷನ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಇದೆ, ಎಕ್ಸಾಮಿನೇಷನ್ ವರ್ಕ್ ಡಬಲ್ ಇರ್ತದೆ. ಸಂಜೆ 7 ಗಂಟೆ ಆಗುತ್ತೆ ನಮಗೆಲ್ಲ ಸೆಟ್ ಮಾಡಿ ಹೋಗುವಾಗ. ಒಂದು ಎರಡನೇದಾಗಿ ಎರಡೆರಡು ಕೆಲಸ ಆಗುತ್ತೆ ನಮಗೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಶನಿವಾರ ಇಲ್ಲ, ನನ್ನ ಹತ್ರ ಸರ್ ನಿಮ್ಮ ಪಿಯೋನ್ ಅವರು ಟೆರರಿಸ್ಟ್ ಅಂತ ಹೇಳಿದ್ದಾರೆ ಅಂತ ನಿಮ್ಮ ಸ್ಟೂಡೆಂಟ್ಗೆ, ಅದಕ್ಕೆ ಏನು ಹೇಳ್ತೀರಾ? ನನಗೆ ಅದು ವಿಚಾರ ಗೊತ್ತಿಲ್ಲ. ಅವರನ್ನು ಕೇಳ್ತೀರಾ? ಹೇಳ್ತೇನೆ, ಯಾರು ರೈಟಿನಲ್ಲಿ ಕೊಡಿ, ಯಾರು ರೈಟಿಂಗ್ ಅಲ್ಲಿ ಕೊಡ್ಬೇಕು? ಅವ್ರು ಹುಡುಗರು ಏನಾಗಿದೆ ಅಂತ ಹೇಳಿ. ಅಲ್ಲ ಅವರಲ್ಲ ಸರ್, ನಿಮ್ಮ ಪಿಯೋನ್ ಮುಂದೆ ನನ್ನ ಹತ್ರ ಬಂದಿದ್ರು ಸರ್. ಎಂತ ಅಂತ ಹೇಳಿದ್ರೆ ರೈಟಿಂಗ್ ದಾರಿ ಮೇಲೆ ಮಾತಾಡ್ಬೋದು ಸರ್ ನೀವು. ರೈಟಿಂಗ್ ತಪ್ಪಲ್ಲ ಸರ್. ಹುಡುಗಿಯರ ಹತ್ರ ಮಾತಾಡಬಾರ್ದು ಅಂತ ಯಾವ ರೂಲ್ಸ್ ಇದೆ? 1 ಮಂತ್ ಆಯಿತು ನಮಗೆ ಇಶ್ಯೂ ಸ್ಟಾರ್ಟ್ ಆಗಿ. ಬಟ್ ಅಷ್ಟೇನು ಇಶ್ಯೂ ಇರಲಿಲ್ಲ ಇಷ್ಟು ಮುನ್ನೆಲ್ಲ. ಜಸ್ಟ್ ಅವ್ರು ಹೇಳಿದ್ರು ನಿಮ್ಮ ಕಾಲೇಜಿಗೆ ಬರಬಾರ್ದು, ಕ್ಯಾಂಪಸ್ ಒಳಗೆ ಬರ್ಬೋದು, ನೀವು ಲೈಬ್ರರಿಯಲ್ಲಿ ಕೂತ್ಕೊಳ್ಬೋದು, ಅಲ್ಲಿ ಕೂತು ನೀವು ನೋಟ್ಸ್ ಏನಾದರೂ ಬೇಕಾದ್ರೂ ಬರಿಬೋದು, ನಿಮ್ಗೆ ಆನ್ಲೈನ್ ಕ್ಲಾಸಸ್ ಮಾಡ್ತೇನೆ ಅಂತ. ಇಬ್ಬರು ಮಕ್ಕಳಿಗೆ ಜಸ್ಟ್ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್, ಬೇರೆ ಯಾರಿಗೂ ಮಾಡಿಲ್ಲ. ಹೇಳಿದ್ದು ಮಾತ್ರ ಅವರು ಲೆಕ್ಚರ್ಸ್ ಕೇಳುವಾಗ ಹೇಳ್ತಿದ್ದಾರೆ ನಾವು ಮಾಡೋದಿಲ್ಲ ಅವರಿಗೆ ಆನ್ಲೈನ್ ಕ್ಲಾಸಸ್ ಅಂತ. ನಿನ್ನೆ ನಮಗೆ ಮೊನ್ನೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟರು, ನಾಳೆ ನಿಮಗೆ ಎಕ್ಸಾಮಿಗೆ ಬರ್ಬೋದು, ಬಟ್ ಜಸ್ಟ್ ಶಾಲ್ ಹಾಕಿ, ಪಿನ್ ಹಾಕಬಾರ್ದು ತಲೆಗೆ, ಸೊ ಶಾಲ್ ಹಾಕಿ ಬರ್ಬೋದು ಅಂತ. ಲೈಬ್ರರಿಯಲ್ಲಿ 4 ಗರ್ಲ್ಸ್ ಇದ್ದರು, ಮತ್ತು ಎಕ್ಸಾಮ್ ಹಾಲಲ್ಲಿ ಕೂತಿದ್ರು. ನಾವು 3 ಸಲ ಪರ್ಮಿಷನ್ ಕೇಳಿ ಹೋದದ್ದು, ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಪ್ರಿನ್ಸಿ. ಕೇಳಿ ಹೋಗಿ ಕೂತಿದ್ದಾಗ ಈ ABVP ಅವನು ಸಾಯಿ ಸಂದೇಶ್ ಅಂತ ಅವನು ಬಂದು ನಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿದ. ನೀವು ಹೊರಗೆ ಹೋಗಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಕೂತ್ಕೊಳ್ಳಿಕ್ಕೆ? ತುಂಬ ಜೂನಿಯರ್ಸನ್ನೆಲ್ಲ ಕರ್ಕೊಂಡು ಬಂದು ನಮಗೆ ಅವನು ಹೊರಗೆ ಹೋಗ್ಲಿಕ್ಕೆ ಹೇಳಿದ. ಅವನು ಯಾರು ನಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿಕ್ಕೆ? ಮತ್ತು ಪೊಲೀಸರು ಬಂದು, ಒಬ್ಬರು ಪೊಲೀಸ್, ಅವ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಸೈನಾ ಅಂತ ಒಬ್ಳಿದ್ದಾಳೆ, ಅವಳಿಗೆ ಬಂದು ಧಮಕಿ ಕೊಡ್ತಾ ಇದ್ದಾರಂತೆ. ನಿನ್ನ ಫ್ಯೂಚರ್ ನಾನು ಸ್ಪಾಯ್ಲ್ ಮಾಡ್ತೇನೆ, ನೀನು ಹೋಗ್ಲಿಲ್ಲ ಆದರೆ ಈಗ ನಾನು ಒಂದು ಸೈನ್ ಸಾಕು ನನಗೆ ನಿನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ಲಿಕ್ಕೆ ಅಂತ. ನಾವೇನು ಕಲೀಲಿಕ್ಕಿಲ್ವಾ ಇಲ್ಲಿ? ನಮಗೆ ಎಜುಕೇಷನ್ಗೋಸ್ಕರ ನಾವು ಬರ್ತಿರೋದು. ಎಲ್ಲರೂ ಒಂದೇ ಈಕ್ವಾಲಿಟಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ಈಕ್ವಾಲಿಟಿ ತೋರಿಸ್ತಾ ಇದ್ದಾರ ಇವರು? ಇಲ್ಲಲ್ಲ, ಮತ್ತು ಎಂತ ಅವ್ರು ಆಟ ಆಡ್ತಿದ್ರು? ಪ್ರಿನ್ಸಿ ಎಂತ ಆ್ಯಕ್ಷನ್ ತೆಗಿತಿಲ್ಲ. ಈಗ ಮಾಡ್ತೇನೆ, MLA ಹತ್ರ ಮಾತಾಡ್ತೇನೆ ಅಷ್ಟೇ ಹೇಳಿದ್ದು, ಏನು ಮಾಡ್ತಿಲ್ಲ. 1 ಮಂತ್ ಆಯಿತು ನಾವು ಹೀಗೆ ಆಟ ಆಡಿ, ನಾವು ಸುಮ್ಮನೆ ಪೀಸಿಂದ ಬರ್ತಿರೋದು. ನಿನ್ನೆ ಅವರು ಹಾಗೆ ರಿಯಾಕ್ಟ್ ಮಾಡಿದ್ದಕ್ಕೆ ನಾವು ಹೀಗೆ ಮಾಡಿದ್ದು. ಮತ್ತು ಪಿಯೋನ್ ಎಲ್ಲ ತುಂಬ ನಮಗೆ ಥ್ರೆಟನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ನಾವು ಟೆರರಿಸ್ಟ್ ಅಂತೆ. ನಾವು ಟೆರರಿಸ್ಟ್ ಪಿಯೋನ್, ಕಾಲೇಜ್ ಪಿಯೋನ್ ಹೆಸರು ನನಗೆ ಎಂತ ಅಂತ ಗೊತ್ತಿಲ್ಲ. ಈಗ ಅವ್ರ ಹತ್ರ ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ರೆ ನಾವು ನೀರು ಕುಡಿಬಾರ್ದಂತೆ, ಕಾಲೇಜಿದ್ದು ಊಟ ಮಾಡಬಾರ್ದು, ಕಾಲೇಜ್ ಯಾರು ಸ್ಟೂಡೆಂಟ್ಸ್ ಹತ್ರ ಮಾತಾಡಬಾರ್ದಂತೆ. ನಮಗೆ ಇಲ್ಲಿ ಮತ್ತೆ ಒಬ್ಳು ಜೂನಿಯರ್ ಯಾರೋ, ಅವಳು ಯಾರಂತ ಹೆಸರು ನನಗೆ ಗೊತ್ತಿಲ್ಲ, ಅವಳ ಮುಖ ಸರಿ ಗೊತ್ತು. ಅವಳು ಹೇಳಿ ನಮಗೆ ಬೇರೆ ಟ್ಯಾಪ್ ಮಾಡಿ ಕೊಡಬೇಕಂತೆ. ಆಗ ನಾನು ಕೇಳಿ, ನಾವು ಯಾರು ಕ್ರಿಮಿನಲ್ಸಾ, ಟೆರರಿಸ್ಟಾ ನಮಗೆ ಹೀಗೆ ಟ್ರೀಟ್ ಮಾಡಲಿಕ್ಕೆ? ನೀವು ಅದೇ ಅಂತ ಹೇಳಿದ ಆ ಪಿಯೋನ್ ನಮಗೆ. ಹಾಗೆಲ್ಲ ಹೇಳುವಾಗ ನಾವು ಹೇಗೆ ಸುಮ್ಮನೆ ಕೂತ್ಕೊಳ್ಬೇಕು? ಇಷ್ಟು ದಿನ 1 ಮಂತ್ ಆಯ್ತು ನಾವು ಸುಮ್ಮನೆ ಕೂತ್ಕೊಳ್ತಾ ಇರೋದು. ಜಸ್ಟ್ ಕಾಲೇಜ್ಗೆ ಬಂದು ಪ್ರಿನ್ಸಿಪಲ್ ಹೇಳಿದಾಗೆ ನಾವು ಕೇಳ್ತಿದ್ದೇವೆ, ಅಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಳ್ಳಿ, ಆಯಿತು ಲೈಬ್ರರಿಯಲ್ಲಿ ಕೂತಿದ್ದೇವೆ. ಇವರೆಲ್ಲ ಸುಮ್ಮನೆ ಬಂದು, ಸ್ಟೂಡೆಂಟ್ ಯಾರು ರೈಟ್ ಕೊಟ್ಟರು ಬಂದು ನಮ್ಮನ್ನು ಧಮಕಿ ಕೊಡಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ? ಅವ್ನು ಯಾರು